ಕಾಂಗ್ರೆಸ್ ಕೇವಲ ಬಾಯಿ ಮಾತಿನಲ್ಲಷ್ಟೇ ಅಲ್ಪಸಂಖ್ಯಾತರ ಪರ ಎಂಬುದನ್ನು ಹೇಳುತ್ತಾ ಬಂದಿದೆ. ಇದನ್ನ ಅರ್ಥೈಸಿಕೊಂಡ ಅಲ್ಪಸಂಖ್ಯಾತರು ಬಿಜೆಪಿಯ ನಿಜವಾದ ಅಲ್ಪಸಂಖ್ಯಾತ ಪರ ಕಾಳಜಿಯನ್ನ ನೋಡಿ ಬಿಜೆಪಿಯತ್ತ ಒಲವು ತೋರಿಸುತ್ತಿದ್ದಾರೆ ಎಂದು ಅಲ್ಪಸಂಖ್ಯಾತ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕೊಡಗು ಜಿಲ್ಲಾ ಪ್ರಭಾರಿ ಕೆನಡಿ ಶಾಂತಕುಮಾರ್ ಹೇಳಿದರು. ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷ ತೊರೆದು ಬಿಜೆಪಿ ಸೇರುತ್ತಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ. ಇದುವರೆಗೆ ಕಾಂಗ್ರೆಸ್ ಅಲ್ಪಸಂಖ್ಯಾತರ ದಾರಿ ತಪ್ಪಿಸುತ್ತಿತ್ತು. ಇದರ ಅರಿವು ಈಗ ಎಲ್ಲರಿಗೂ ಆಗಿದೆ ಎಂದರು. ಬಿಜೆಪಿ ಸರ್ಕಾರ ಈ ಬಾರಿ ಬಜೆಟ್ನಲ್ಲಿ 1500 ಕೋಟಿ ರೂಪಾಯಿ ಅನುದಾನವನ್ನು ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಮೀಸಲಿರಿಸಿದೆ. ಆದರೆ ಕಾಂಗ್ರೆಸ್ ಕೇವಲ 46 ಕೋಟಿ ರೂಪಾಯಿ ಅನುದಾನ ಒದಗಿಸಿತ್ತು. ರಾಜಕೀಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕ್ರಿಶ್ಚಿಯನ್ ಅಭಿವೃದ್ಧಿ ಸಂಸ್ಥೆಗೆ 200 ಕೋಟಿ ರೂಪಾಯಿಯನ್ನ ಬಿಜೆಪಿ ಮೀಸಲಿರಿಸಿದೆ. ಇದೆಲ್ಲವನ್ನ ಗಮನಿಸಿರುವ ಅಲ್ಪಸಂಖ್ಯಾತರಿಗೆ ಯಾರು ತಮ್ಮ ಮೇಲೆ ಕಾಳಜಿ ವಹಿಸುವವರು ಎಂಬುದರ ಅರಿವಾಗಿದೆ ಎಂದು ಶಾಂತಕುಮಾರ್ ಹೇಳಿದರು. ಮಧ್ಯದಲ್ಲಿ ಅಥವಾ ಭಾರತೀಯ ಜನತಾ ಪಾರ್ಟಿ ಮಧ್ಯದಲ್ಲಿ ಯಾವುದೇ ತರವಾದಂಥ ಭಿನ್ನಾಭಿಪ್ರಾಯಗಳಿಲ್ಲ. ಭಿನ್ನಾಭಿಪ್ರಾಯ ಇಲ್ಲಿ ತನಕ ಇದ್ದಿದ್ದು ಕಾಂಗ್ರೆಸ್ನವರು ಮಾಡಿರ್ತಕ್ಕಂಥ ಆ ಒಂದು ಮಿಸ್ಲೀಡಿಂದ ಅಲ್ಪಸಂಖ್ಯಾತರು ಒಂದಷ್ಟು ಸಣ್ಣ ಪುಟ್ಟ ಗೊಂದಲಗಳಿತ್ತು. ಇವತ್ತು ಅಲ್ಪಸಂಖ್ಯಾತರಿಗೆ ಭಾಳ ಸ್ಪಷ್ಟವಾಗಿ ಅರ್ಥ ಆಗಿದೆ. ಭಾರತೀಯ ಜನತಾ ಪಾರ್ಟಿಯ ಏನು ನಿಲುವುಗಳಿದೆ ಅದು ದೇಶದ ಅಭಿವೃದ್ಧಿಗೆ ಪೂರಕವಾಗಿದೆ. ಆ ಕಾರಣಕ್ಕಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಜೊತೆಯಲ್ಲಿ ಕೈ ಜೋಡಿಸಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತಕ್ಕಂಥ ವಿಚಾರ ಅಲ್ಪಸಂಖ್ಯಾತರಿಗೆ ಮನವರಿಕೆ ಆಗಿದ್ದರಿಂದ ಅವರು ಸ್ವಂತ ಬುದ್ಧಿಯಿಂದ ಅಥವಾ ಯಾವುದೇ ಒತ್ತಡಗಳಿಲ್ಲದೆ ಭಾರತೀಯ ಜನತಾ ಪಾರ್ಟಿಯನ್ನು ಬಂದು ಸೇರ್ತಾ ಇದ್ದಾರೆ. ಇದು ಒಂದು. ಹಾಗೆ ನಮ್ಮ ಪಕ್ಷದ ಕಡೆಯಿಂದ ಅಲ್ಪಸಂಖ್ಯಾತರ ಮೇಲಿರ್ತಕ್ಕಂಥ ಧೋರಣೆಯೂ ಸಹ ಭಾಳ ಆರೋಗ್ಯಕರವಾದಂಥ ಧೋರಣೆ. ಯಾವುದೇ ಕಾರಣಕ್ಕೂ ಸಹ ನಮ್ಮಲ್ಲಿ ಅಂತರ ಇನ್ನೊಂದು ಮತ್ತೊಂದು ಏನೂ ಇಲ್ಲ. ನಾವಲ್ಲಿ ಸರ್ವಸ್ಪಷ್ಟಿಯಾಗಿ ಈ ಕಾರ್ಯಕ್ರಮಗಳಾಗಲಿ, ಗೌರ್ಮೆಂಟ್ನ ಕಾರ್ಯಕ್ರಮಗಳಾಗಲಿ, ಪಕ್ಷದ ಕಾರ್ಯಕ್ರಮಗಳಾಗಲಿ ಎಲ್ಲರೂ ಸಮಾನರು ಅಂತಕ್ಕಂಥ ವಿಚಾರದಲ್ಲಿ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುಧೀರ್ ಶೆಟ್ಟಿ ಕಣ್ಣೂರು, ಬೇರೆ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ರಹೀಂ ಉಚ್ಚಿಲ್, ಮೋರ್ಚಾದ ಪ್ರಮುಖರಾದ ಸಲೀಂ ಅಂಬಾಗಿಲು, ಫಜಲ್ ಅಸೈಗುಳಿ, ಅಜೀಜ್ ಬೈಕಂಪಾಡಿ, ಶಾನವಾಜ್, ರಹಮತ್ ಅಲಿ, ಮುತಲಿಬ್, ರಜಾಕ್ ಮತ್ತಿತರರು ಉಪಸ್ಥಿತರಿದ್ದರು.